ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆಯವರೆಗೆ ನೈಟ್ ಕರ್ಫ್ಯೂ ಮಾಡಿರುವಂತದ್ದು ಸಣ್ಣ ಮಟ್ಟದಲ್ಲಿ ಕೊರೋನಾ ನಿಯಂತ್ರಿಸುವ ಕ್ರಮವಾಗಿದೆ ಎಂದು ಡಿಸಿಎಂ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ನಗರದ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಇವರು, ಎಲ್ಲರ ಜೀವ ಮತ್ತು ಜೀವನ ಕಾಪಾಡಿ ಕೊರೋನಾ ಸಂದರ್ಭದಲ್ಲಿ ಸಮಾಜ ಸಾಕಷ್ಟು ತೊಂದರೆಯನ್ನ ಅನುಭವಿಸುವಂತಾಗಿದೆ. ಇನ್ನು ಮುಂದಕ್ಕೆ ಇಂತಹ ಸಮಸ್ಯೆ ಎದುರಾಗದಂತೆ ನೋಡಿಕೊಳ್ಳೋಣ, ಎಲ್ಲರೂ ಒಗ್ಗೂಡಿ ಈ ಕಾರ್ಯವನ್ನ ಮಾಡೋಣ ಎಂದು ಹೇಳಿದರು. ಮುಂದುವರಿಯುತ್ತಾರೆ ಅಂತ ಬಹಳ ಸ್ಪಷ್ಟವಾಗಿ ತಿಳಿಸಿದರೆ ಯಾವುದೇ ರೀತಿಯಿಂದ ಅವಕಾಶ ಇರುವಂತ ಬಹಳ ಸ್ಪಷ್ಟವಾಗಿ ಈಗಾಗಲೇ ಹೇಳಲಾಗಿದೆ. ಈ ವಿಚಾರದಲ್ಲೆಲ್ಲ ಪಕ್ಷದಲ್ಲಿ ಈ ವಿಚಾರದಲ್ಲಿ ವರಿಷ್ಠರು ಈ ವಿಚಾರದಲ್ಲಿ ಈಗಾಗಲೇ ಅವರಿಗೆ ತಿಳಿಸುವಂಥದ್ದು ಮಾಡಿದ್ದಾರೆ, ನೋಟಿಸ್ ಕೊಡುವಂಥದ್ದು ಮಾಡಿದ್ದಾರೆ. ಮಿಕ್ಕಿದ್ದು ಬೇರೆ ಬೇರೆ ರೀತಿಯಾದಂಥ ವಿಚಾರಗಳನ್ನು ಪಕ್ಷದಲ್ಲಿ ಈಗಾಗಲೇ ತಿಳಿಸುವಂಥದ್ದಾಗಿದೆ. ಈಗ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ಮಾಡಿರುವಂಥದ್ದು ಒಂದು ಸಣ್ಣ ಮಟ್ಟದಲ್ಲಿ ಇವತ್ತು ಈ ನಿಯಂತ್ರಣ ಆಗಬೇಕು. ಹಲವಾರು ಕ್ರಮಗಳನ್ನು ಈಗಾಗಲೇ ಸಾಕಷ್ಟು ಕ್ರಮಗಳನ್ನು ತಗೊಳ್ಳುವಂಥದ್ದಿದೆ. ಜನನ್ನು ಸಹಕಾರ ಕೊಡಬೇಕು, ಎಲ್ಲರ ಜೀವ ಕಾಪಾಡುವಂಥದ್ದು ಇರಬೇಕು, ಜೀವನವನ್ನು ಸಹ ಕಾಪಾಡುವಂಥದ್ದು. ಜೀವ ಮತ್ತು ಜೀವನ ಎರಡೂ ಕಾಪಾಡಿ ಈಗಾಗಲೇ ಸಾಕಷ್ಟು ಸಮಾಜ ಏನೊಂದು ಕೋವಿಡ್-19ನಲ್ಲಿ ಸಾಕಷ್ಟು ಸಮಸ್ಯೆಗೆ ಸಿಲುಕಿರುವಂಥದ್ದಿದೆ. ಇನ್ನು ಮುಂದಕ್ಕೂ ಸಿಲುಕುವಂಥದ್ದು ಬೇಡ, ಉತ್ತಮವಾಗಿ ನಿರ್ವಹಣೆಯನ್ನು ಮಾಡಿ ಎಲ್ಲರ ಬದುಕನ್ನು ಕಾಪಾಡಿ ಜೀವನವನ್ನು ಕಾಪಾಡುವಂಥ ಪ್ರಯತ್ನದಲ್ಲಿ ಎಲ್ಲರೂ ಸೇರಿ ಮಾಡುವಂಥದ್ದು ಆಗಬೇಕು. ಮತ್ತು ಈ ಸಮಸ್ಯೆಯನ್ನು ಎಲ್ಲರೂ ಒಗ್ಗೂಡಿ ಕಾರ್ಯವನ್ನು ಮಾಡೋಣ ಅಂತ